ಬಿಜೆಪಿಗರು ಉಳ್ಳಾಲಕ್ಕೆ ಬನ್ನಿ ಎಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬರುವುದಾದರೆ ನಾನೇ ಚಾಲಕನಾಗಿ ಇವರನ್ನೆಲ್ಲ ಕರೆದೊಯ್ಯುತ್ತೇನೆ ಎಂದು ಉಳ್ಳಾಲದ 9 ಕೆರೆ ಮನೆಯ ವಿಚಾರವಾಗಿ ಬಿಜೆಪಿಗರಿಗೆ ಯುಟಿ ಖಾದರ್ ಅವರು ಸವಾಲು ಹಾಕಿದ್ದಾರೆ. ಉಳ್ಳಾಲದ 9 ಕೆರೆಯಲ್ಲಿ 2002ರಲ್ಲಿ 390 ಮನೆಗಳ ನಿರ್ಮಾಣ ಆಗಿದೆ. ವಾಟ್ಸಪ್ ಯೂನಿವರ್ಸಿಟಿಯ ಕಟ್ಟಿಕೊಂಡು ಟ್ರೋಲ್ ಮಾಡುತ್ತಿರುವ ಬಿಜೆಪಿಯವರು ಅಲ್ಲಿಗೆ ಹೋಗಿ ಸುಂದರ ಆಸ್ಪತ್ರೆ, ದರ್ಗಾ, ಚರ್ಚ್, ರಸ್ತೆ, ಮೂಲ ಸೌಕರ್ಯ ನೋಡಿ ಹಿಂತಿರುಗಲಿ. ಈಗಾಗಲೇ ಅಲ್ಲಿ ಮನೆಗಳ ನಿರ್ಮಾಣ ಆಗಿದ್ದು ಸ್ಥಳೀಯರು ಕೋರ್ಟ್ ಮೆಟ್ಟಿಲೇರಿದ್ದರಿಂದ ತಡೆಯಾಜ್ಞೆ ಬಂದಿದೆ. ಕೇಸ್ ಹಾಕಿದ್ದು ಯಾರು ಎನ್ನುವುದನ್ನು ಶೀಘ್ರ ಬಹಿರಂಗಪಡಿಸುತ್ತೇನೆ ಎಂದು ಅವರು ತಿಳಿಸಿದರು. ಇನ್ನು ಟ್ರೋಲ್ ಮಾಡುವವರು ಅಲ್ಲಿ ನಿರ್ಮಿಸಿದ ಮನೆಗಳನ್ನು ನೋಡಿಲ್ಲ. 9 ಕೆರೆಯಲ್ಲಿ ನಾನು ರೂಪಿಸಿದ ಯೋಜನೆ ಕಾರ್ಯಗತ ಮಾಡುವುದು ಈಗಿನ ಸರ್ಕಾರದ ಜವಾಬ್ದಾರಿ ಎಂದು ಕೂಡ ತಿಳಿಸಿದರು. ಇನ್ನು ಕೇಂದ್ರ ಬಜೆಟ್ ಕುರಿತು ಪ್ರತಿಕ್ರಿಯೆ ನೀಡಿದ ಶಾಸಕ ಯುಟಿ ಖಾದರ್ ಅವರು, ಕೇಂದ್ರದ ಬಜೆಟ್ 2021ರಲ್ಲಿ ದೇಶ ಪ್ರಕಾಶಿಸುವ ಯಾವುದೇ ಯೋಜನೆ ಇಲ್ಲದಾಗಿದೆ. ಸಣ್ಣ ಗುಡಿ ಕೈಗಾರಿಕೆಗಳು ಕುಸಿದಿದೆ, ಆಟೋಮೊಬೈಲ್ ಕ್ಷೇತ್ರ ಕೂಡ ಕುಸಿದಿದೆ. ಆದರೆ ಬಜೆಟ್ನಲ್ಲಿ ಸರಿಪಡಿಸುವ ಅಪೇಕ್ಷೆ ಜನ ಇಟ್ಟರೂ ಕೂಡ ಅದು ಕೂಡ ವಿಫಲವಾಗಿದೆ ಎಂದು ತಿಳಿಸಿದರು. ಇನ್ನು LIC, IDBI ಶೇರ್ ಖಾಸಗಿ ಮಾರಾಟ ದೇಶದ ದುಸ್ಥಿತಿಯನ್ನು ತೋರಿಸುತ್ತೆ. ಅದು ಕಷ್ಟ ಬಂದಾಗ ಮಾಂಗಲ್ಯ ಅಡವಿಟ್ಟಂತಾಗಿದೆ. ನಮ್ಮ ದೇಶದ ಮಕ್ಕಳ ಶಿಕ್ಷಣಕ್ಕೆ ವಿದೇಶದ ದುಡ್ಡು ಪಡೆಯುವುದಾದರೆ ಇವರದ್ದು ಯಾವ ರೀತಿಯ ದೇಶ ಪ್ರೇಮ? ಹಿಂದೆಲ್ಲ ಬಜೆಟ್ ಬಗ್ಗೆ ಇಡೀ ಸಂಪಾದಕೀಯ ಇತ್ತು, ಆದರೆ ಈಗ 2 ಕಾಲಂಗೆ ಸೀಮಿತವಾಗಿದೆ ಎಂದು ತಿಳಿಸಿದರು. ಬಜೆಟ್ ಇನ್ನು ಯಾವುದು ಇವತ್ತು ಕೇಂದ್ರದ ಆರ್ಥಿಕ ಸಚಿವರು ಇವತ್ತು ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಬಜೆಟ್ ಅನ್ನು ಬಹುಶಃ ಮಂಡಿಸಿದ ನಂತರ ಇದೊಂದು ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ 2021 ಭಾರತ ದೇಶದ ಭವಿಷ್ಯಕ್ಕೆ ಪ್ರಕಾಶಿಸುವಂತ ಅದೇ ಬಿಜೆಪಿ ಕೇಂದ್ರ ಸರ್ಕಾರದ ನಿನ್ನೆ ಬಜೆಟ್ ದೇಶದ ಸರ್ವ ಜನರಿಗೂ ಕೂಡ ಇವತ್ತು ನಿರಾಶೆಯುಂಟು ಮಾಡಿದೆ. IDBI ಬ್ಯಾಂಕ್ ಮತ್ತು LIC, ರೈಲ್ವೆಗೆ ಆಯ್ತಲ್ಲ, BSNL ಬಂದಾಗ ಪರಿಸ್ಥಿತಿ, ಏರ್ಪೋರ್ಟ್ ಮುಗಿಯಿತು, NMBT ಕೊಟ್ಟಾಗ, ಏರ್ ಇಂಡಿಯಾ 100% ಶೇರ್ ಮಾರಾಟಕ್ಕಿಟ್ಟದ್ದು, LIC ಮತ್ತು IDBI ಆ ಇನ್ಶೂರೆನ್ಸ್ ಶೇರ್ ಅನ್ನು ಕೂಡ ಇವರು ಪ್ರೈವೇಟ್ ಮಾಡ್ತಾರಂತ ಹೇಳಿದರೆ ಇದಕ್ಕಿಂತ ಒಂದು ಅತ್ಯಂತ ದುಸ್ಥಿತಿ ಯಾವುದಾದ್ರು ಇದೆಯಾ?